Hi Prasadanna, good morning. Welcome to my live. Coffee and and the tea and coffee and tea. Coffee at the tea. That is special in tea and jetonde. Jetonde. And nikle tea and you like jetono late for Konjule got a big alakodapo. But that is special. I'm a dada manje. ಏನ ತಿಂಡಿಗೆ ಅನ್ನೋದಿಲ್ಲ ಎಂಕಿನಿ ತಿಂಡಿ ಬಜಿಲ್ ಮಲ್ದೆ ಆಂಡ ಎಂಕಿನಿ ಸಂಕಷ್ಟಿನಿ ಯಾನ್ ತಿನ್ಪುಜಿ ಜೋಕ್ಲೆ ಬಜಿಲ್ ಕಿಚ್ಚ ಬಾಸ್ ಬಂದ್ರು ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಹಾಯ್ ಕಿಚ್ಚ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಕಾಫಿ ಆಯ್ತಾ ಕಾಫಿ ನೀನ್ ಕುಡಿಯುವುದಿಲ್ಲ ಅಲ್ಲ ತಿಂಡಿ ಆಯ್ತಾ ಕಿಚ್ಚ ಬಾಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ನಿನ್ನ ಮೆಸೇಜ್ ಎಲ್ಲ ಸ್ಕಿಪ್ ಆಯ್ತಲ್ಲ ಎಂತ ಕಿಚ್ಚ ಇದು ಎಲ್ಲಿಟ್ಟು ಮೆಸೇಜ್ ಎಲ್ಲ ಉಂಟು ಆಗ್ತಿಲ್ಲ ಲೈಕ್ ಕೊಡದವ್ರು ಲೈಕ್ ಕೊಡಿ ಕಿಚ್ಚ ಕಾಫಿ ಆಯ್ತಾ ಕಿಚ್ಚ ಪ್ರಸನ್ನ ಉಳ್ಳರಾ ಊಟನೇ ಆಯ್ತು ಹೌದಾ ವೆರಿ ಗುಡ್ ಊಟನೇ ಆದ್ರೆ ಮತ್ತೆ ಕೂಡ ಒಳ್ಳೇದು ಒಳ್ಳೆ ಪಳದಲ್ಲಿ ಓಕೆ ಓಕೆ ಪ್ರಸನ್ನ ಓಕೆ ಮತ್ತೆ ಕಿಚ್ಚ ಬಾಸ್ ಎಂತ ವಿಶೇಷ ಇವತ್ತು ಊಟ ಆಯ್ತು ಮತ್ತೆ ಕಾಫಿ ಪೇಸ್ಟ್ ಆವೋಡು ಪಂಡು ಕತ್ತೊಂದು ಕಾತೊಂದುಲ್ಲೆ ಹೌದಾ ಅದೇ ಕಾಫಿ ಫಸ್ಟಾ ಪಂಡು ಕಾತೊಂದುಲ್ಲೆ ಕಟ್ಟಾಯ್ತು ಬಾರ್ರಿ ಮೆಸೇಜ್ ಕಾಫಿ ಆತಿಜಾ ದಾದಿರ್ಬಲ್ದನ್ನ ಮಂಡಿಗೆ ಹಾಕೋದಿಲ್ಲ ದಾದ ವಿಷಯ ಕಾಡೆ ಕಾಡೆಯಲ್ಲಿ ಈರೆಗೆ ಕಿಚ್ಚ ಕೈ ದಿತ್ತೀರ ತರಕ್ ಆಯಲ್ ಅಂಚೆರೆ ಮಂಡಿಗೆ ಹಾಕುದು ಈ ಕಿಚ್ಚ ಇದ್ದಾನಲ್ಲ ಅವನಿಗೆ ಕೂಡ ಅವನು ಕೂಡ ಮಂಡಿಗೆ ಹೊಡಿಯುದು ನಿಮ್ಗೆ ತಲೆಗೆ ಕೈ ಇಟ್ಟಿದ್ದಾನೆ ಕಿಚ್ಚ ರಸದವರೇ ಮಂಗಳ ಮಂಗಳ ಗುಡುಕಿಡಲಿ ಕವಿತಾ ಕೂರ್ಗ್ ಚಾನಲ್ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಕವಿತಾ ಸಿನ್ಸ್ ವೆಲ್ಕಮ್ ಟು ಮೈ ಲೈಫ್ ಕಿಚ್ಚನ ಸೂಪರ್ ಸಪೋರ್ಟ್ ಮೆಸೇಜ್ ಮುಗಿಯಂದು ಬಂದು ಕಾತೊಂದಿಟ್ಟು ಅವ್ ಮುಗಿಂಡು ತೋಜೋಡಿಗೆ ಅವತ್ತು ಎಂಕಲ ಅಂಚ ಮೆಸೇಜ್ ಮಾಡ್ನಡತೆ ಈಗ ಒಂದು ಬಾಕಿದ ಕಲ ಮೆಸೇಜ್ ತೋಜಿನಿ ಇಜ್ಜಿಯೇ ಅವು ಸ್ಕಿಪ್ ಆದ್ ಪೋಪುಂಡು ಬಕ ಬಕ ಅವು ತೋಜವು ಬಕ ಬಕ ಕೂಡ ಕೂಡ ಮಸ್ತ್ ಪಿರ ಪೋಡಾಪುಂಡು ಅಂಚ ಐಕೆ ಯಾನ್ ಏತ್ ಪಾಡೊಡು ಪಾಡು ಪೊಳೆ ತೆಂಜೆ ಕಿಚ್ಚ ಇದ್ದಿಯಾ
ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಕವಿತಾ ಸಿಸ್. ಥ್ಯಾಂಕ್ ಯು. ಅಣ್ಣಪ್ಪ ಅವರು ಬಂದ್ರೆ ಹಾಯ್ ಅಣ್ಣಪ್ಪ, ವೆಲ್ಕಮ್ ಟು ಮೈ ಲೈವ್. ಕವಿತಾ ಸಿಸ್ ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ಕವಿತಾ ಸಿಸ್? ಅಣ್ಣಪ್ಪ ಕಾಫಿ ಆಯ್ತಾ? ಕವಿತಾ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಸಾದ್ ಬ್ರೋ. ಮತ್ತೆ ಅಣ್ಣಪ್ಪ ಅವ್ರು ಲೈಕ್ ಡನ್ ಅಂದ್ರೆ ಅಣ್ಣಪ್ಪ ಅವರು ಸಪೋರ್ಟಿಂಗ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅವರು. ಥ್ಯಾಂಕ್ ಯು ಕವಿತಾ. ಹಾಯ್ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಕವಿತಾ ಸಿಸ್. ಥ್ಯಾಂಕ್ ಯು ಅಣ್ಣಪ್ಪ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಅಣ್ಣಪ್ಪ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣಪ್ಪ ಅವರು. ಥ್ಯಾಂಕ್ ಯು. ಕಿಚ್ಚನ ಮುಗಿಂಡು ಮೇರ್ನ ಕೂರ್ಗ್ ಸೂಪರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೌದು, ಸಪೋರ್ಟಿಂಗ್ ಮೆಸೇಜ್ ಆಗ್ತಾ ಇದ್ದಾರೆ ಅಣ್ಣಪ್ಪ ಅವರು. ಅಣ್ಣಪ್ಪ ಕಾಫಿ ಆಂಡಿರ್ಲ ಇರ್ ಬಾತಿರ್ ಜರತೆ ಅಣ್ಣಪ್ಪ ದಾನೆ ಮ್ಯೂಟ್ ಇಲ್ಲ ಅಣ್ಣಪ್ಪ. ಸಾರಿ ರಿಟರ್ನ್ ಮನ್ಪೆ ಅಂತ ಹೇಳ್ತಾ ಇದ್ದಾರೆ ಕವಿತಾ ಅವರು. ಕವಿತಾ ಅವರ ಮೆಸೇಜ್ ಸ್ಕಿಪ್ ಆಗಿ ಹೋಯ್ತಾ ಅಂತಲ್ಲ, ನನ್ಗೆ ಓದ್ಲಿಕ್ಕೆ ಕಾಣುದೇ ಇಲ್ಲ ಇಲ್ಲಿ. ಎಲ್ಲಿ ನೋಡಿದರೆ ಅಲ್ಲಿ ಅಣ್ಣಪ್ಪನವರ ಮೆಸೇಜ್ ಇದೆ. ಆ ಪ್ರಸಾದ್ ಗಿಫ್ಟ್ ಕೊರ್ಲೆ ಯಾನ್ ರಿಟರ್ನ್ ಮಲ್ಪೆ ಪನೊಂದುಲ್ಲೇರ್. ಪ್ರಸಾದ್ ಬ್ರೋಡ ಕವಿತಾ ಸಿಸ್ ಇರೆ ಪ್ರಸಾದ್ ಬ್ರೋ ಕೊರ್ದುಪ್ಪುಡು ಹೆಚ್ಚಿನ ಅಂಶ ಅಂದಾಜಿ ಅದೇ ಪ್ರಸನ್ನ. ಸಾರಿ ರಿಟರ್ನ್ ಮನ್ಪೆ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಎಂತದ ಕಿಚ್ಚ ರಗಡುದು ಅಣ್ಣ ಅಂತೇಳಿ ಕಿಚ್ಚನದ ಈಗ ಸ್ಟಾರ್ಟ್ ಆಯ್ತು. ಕವಿತಾ ಸಿಸ್ ಸಪೋರ್ಟಿಂಗ್ ಮೆಸೇಜ್ ಇದೆ ನಡುವಲ್ಲಿ. ಮತ್ತೆ ಕವಿತಾ ಸಿಸ್ ಕೂಡ ಸಪೋರ್ಟಿಂಗ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ನಡುವಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ, ಕವಿತಾ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಸಿಸ್ ಚೆಕ್ ಮಾಡಿ, ಪ್ರಸಾದ್ ಅವರು ಕೊಟ್ಟಿದ್ದಾರೆ ನಿಮ್ಗೆ ಗಿಫ್ಟ್. ಪ್ರಸಾದ್ ಅವರು ಕೊಟ್ಟು ಬಿಡ್ತಾರೆ, ದಪ್ಪ ಕೊಡ್ತಾರೆ ಪ್ರಸಾದ್ ಅವರು. ಅವ್ರು ಬಾಕಿ ಇಡುದಿಲ್ಲ ಪ್ರಸಾದ್ ಅವರು. ಅದೇ ಪ್ರಸನ್ನ ಬಾಕಿ ದೀಪ್ ಜರತೇರು ಕಿಚ್ಚನ್ ಅವರ ಸಪೋರ್ಟಿಂಗ್ ಸ್ಟಾರ್ಟ್ ಆಯ್ತು. ಇದು ಕಾಪಿಯಾ ಕಿಚ್ಚ? ಇದು ಎಷ್ಟು ಸಲ ಬರ್ತದ ಕಾಪಿ ನೀನು? ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ, ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎಂತದ ಎಷ್ಟು ಕಾಪಿ ಬರ್ದಿದ್ಯಾ? ಒಂದು ಪೇಜ್ ಹೇಳಿದಲ್ಲ ನಾನು, ಇದೆಂತ ಎಷ್ಟು ಬರ್ದಿ ಇಟ್ಟಿದ್ಯಾ ಕಾಪಿ? ಎಲ್ಲದರಲ್ಲಿ ಸೂಪರ್ ಅಂತವೇ ಉಂಟು. ಯಾಕೆ ನೆಗಡುದು ಕಿಚ್ಚ? ನೋಡಿ ಕಾಗೆ ಕರಿತಾ ಇದೆ ಕಿಚ್ಚ ನಿನ್ನನ್ನು. ಅದು ನೀನ್ ಬರುವಾಗಲೇ ಬರುದು ಕಾಗೆ. ಈಗ ಎಲ್ಲಿಯೋ ನೋಡು ಕರಿಯುದು ಇದಾಗ್ತದಲ್ಲ, ಕೇಳ್ತದಲ್ಲ ಕಿಚ್ಚ. ಅದು ನಿನ್ನ ಫ್ರೆಂಡ್ ಕಾಣ್ಬೇಕು, ನೀನ್ ಬರುವಾಗಲೇ ಬರುದದು. ಕೇಳಿತಾ? ಕೇಳಿತಲ್ಲ, ಅದು ನಾನು ಕಿಚ್ಚ ಅಂತ ಹೇಳುವಾಗ ಬರ್ತದೆ ಅಲ್ಲಿ. ನೀನ್ ಕೇಳಿದ್ಯಲ್ಲ ನಿನ್ನೆ ಕಾಗೆ ತೋರಿಸಿ ಅಂತ. ಇವತ್ತು ಎಲ್ಲಿಟ್ಟದ್ದು ಗೊತ್ತಿಲ್ಲ, ಆಚೆ ಇದೆ ಎಲ್ಲಿಯ. ಆಟಲ್ಲ ಕೊಟ್ಟಿದ್ದಾರೆ ಎಂಚಿನಿ ಸಿಗಲೇ ಇಲ್ಲ. ಬೇಡವ ಪ್ರಸಾದಣ್ಣ, ಅದು ನಿಮ್ಮ ಹತ್ರ ಇರ್ಲಿ. ಏಕಾಂಗಿ ಹೋಗುವಿಲಿಂದ ನೀನು, ಏಕಾಗಿ ಹೋಗುವಿಲಿಂದ ನೀನು. ಎಂತದದು ಮೆಸೇಜ್ ನನ್ಗೆ ಅರ್ಥವೇ ಆಗುದಿಲ್ಲ. ಪ್ರಸಾದ್ ಬ್ರೋ ಗಿಫ್ಟ್ ಡನ್ ಅಂತ ಹೇಳ್ತಿದ್ದಾರೆ ಕವಿತಾ ಸಿಸ್. ನೋಡಿ ಪ್ರಸಾದ್ ಬ್ರೋ, ಕವಿತಾ ಸಿಸ್ ನಿಮ್ಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ.
ಕಮೆಂಟ್ ಹಾಕಿ ಬಿಡಿ ವಿಡಿಯೋಗೆ ಒಂದು ಆಯ್ತಾ ಕವಿತಾ ಸಿಸ್, ಆಗ ಗೊತ್ತಾಗ್ತದೆ ರಿಟರ್ನ್ ಮಾಡಿದ್ದು ಗಿಫ್ಟ್ ಕೊಟ್ಟದ್ದೆಲ್ಲ. ಕಿಚ್ಚ ಓದ್ನ ಅಂತಲ್ಲ, ಕಾಗೆ ಸವಣಿಗೆ ಕಿಚ್ಚ ಹಾರಿ ಹೋದ ಅಲ್ಲ ಕಿಚ್ಚ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕವಿತಾ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ತಲೆಗೆ ಹೊಡಿತಾ ಇದ್ದಾನೆ. ನಾನು ಹೇಳಿದೆ ಹೊಡಿಬೇಡ ಅಂತ. ನಿನ್ನ ಅಭ್ಯಾಸ ಇವರಿಗೆ, ನಿನ್ನ ಈ ತಲೆಗೆ ಹೊಡಿದ ಅಭ್ಯಾಸ ಪ್ರಸದಣ್ಣನಿಗೆ ಸ್ಟಾರ್ಟ್ ಆಗಿದೆ ಗೊತ್ತುಂಟಾ ಕಿಚ್ಚ. ಇನ್ನು ಯಾರಿಗೆಲ್ಲ ಸ್ಟಾರ್ಟ್ ಆಗ್ತದೆ ನನಗೆ ಗೊತ್ತಾಗುದಿಲ್ಲವಾ. ಕಿಚ್ಚ ನಗಡ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಕವಿತಾ ಸಿಸ್. ಥ್ಯಾಂಕ್ ಯು ಕವಿತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡದವರು ಲೈಕ್ ಕೊಡಿ. கவிதா ஒரு காஃபி ஆட சிஸ்கேனது లేరు. கவிதா இது ತುಳುವತೆ. ಕವಿತಾ ಸಿಸ್ ಎನ್ನ ಕಾಫಿ ಆಂಡಿ ಈರ್ನಾಂಡ ದಾದೇನಿತ್ತಲ್ ಕೇಳಿದ್ರೆ ರಸದನ್ನೇ ನನ್ಲ ಲಕ್ಕದಿದ್ದೀರಿ ಯಾರು ಪತ್ತಿದ್ದೀರಿ ನನ್ನ ಕಾಫಿ. ಕಿಚ್ಚನ ಒನಸೆ ಆಂಡಿಗೆ ಅಯ್ಯ ಮಧ್ಯಾಹ್ನ ಒನಸ್ ಬೊರ್ಚಿ ಬಂದು ಇತ್ತೇನೆ ಮಲ್ ತಿಂತೋಗ್ಯರು ಕಿಚ್ಚ ಅಲ್ಲ ಕಿಚ್ಚ. ಅಲ್ಲ ಕೆಲವು ಕಡೆಯಲ್ಲಿ ಬೆಳಿಗ್ಗೆ ಊಟ ಮಾಡ್ತಾರಲ್ಲ, ಬೆಳಿಗ್ಗೆ ಕೂಡ ಊಟ ಮಾಡಿ, ನಾವು ಶಾಲೆಗೆ ಹೋಗುವಾಗ ಹಾಗೆ ಬೆಳಿಗ್ಗೆ ಊಟ ಮಾಡಿ ಹೋಗುದು, ಅಲ್ಲಿ ಮಧ್ಯಾಹ್ನ ಊಟ, ಹಾಗೆ ಊಟ. ಈಗ ತಿಂಡಿ ಮಾಡು. ಎಸ್ ಅಂತ ಹೇಳ್ತಿದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ದೋಸೆ ಸಿ ಸಂಡೆ ಓ ದೋಸೆ, ನೀರ್ ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ, ರವಾ ದೋಸೆ, ಸಾದಾ ದೋಸೆ, ಬಕ್ಕ ಆನಿಯನ್ ಉತ್ತಪ್ಪ ಓವು ಕವಿತಾ ಸಿಸ್, ಉಪ್ಪು ದೋಸೆ. ಲೈಕ್ ಕೊಡೋರು ಲೈಕ್ ಕೊಡಿ. ಮತ್ತೆ ತಿಂಡಿ ಉಂಟು, ದಯವಿಟ್ಟು ಎಲ್ಲರೂ ತಿಂಡಿ ತಿಂದು ಹೋಗಬೇಕಾಗಿ ವಿನಂತಿ. ಹೌದೌದು, ಪ್ರಸಾದಣ್ಣನ ಮನೆಯಲ್ಲಿ ತಿಂಡಿ ಉಂಟಂತೆ, ಎಲ್ಲರೂ ತಿಂಡಿ ತಿಂದು ಹೋಗಬೇಕಾಗಿ ವಿನಂತಿ. ಹೌದು, ನನ್ನ ಮನೆಯಲ್ಲಿ ಅವಲಕ್ಕಿ ಉಂಟು, ಅವಲಕ್ಕಿ. ಇವತ್ತು ಎಂತ ಸ್ಪೆಷಲ್ ಅಂತ ಗೊತ್ತಿಲ್ಲ, ಅವರು ಹೇಳಿಲ್ಲ ಅಂತೆ, ಹಾಸಿಗೆಯಿಂದಲೇ ಹೇಳಿಲ್ಲ ಈಗ ಎಂತ ಸ್ಪೆಷಲ್ ಅಂತ ಗೊತ್ತಿಲ್ಲ. ದಾದಿ ಸ್ಪೆಷಲ್ ಏನಿ? ದೇವರಿಗೆ ಗೊತ್ತುಗೆ ಅಲ್ಲಿ ಲಕ್ಕದಾಡತೆ ಗೊತ್ತು. ದಾದ ಸ್ಪೆಷಲ್ ಲಕ್ಕಿ ಮಕ್ಕ ಗೊತ್ತು ಅತೆ. ಅವತ್ತು ಕೂಡ ಅಭಿನೇತ పేరు ಬೇತೆ ఉంటుందా, పేరు ಬೇತೆ ಕನ್ನ ಬೇತೆ ఉంటుంది ಬಲೆ ಅವೇ. ఆ పన్నది లేదు చెల్తోంది లేదు ప్రసాదాన్ని దాద విషయ ప్రసాదాన్ని నా తెలుపు నంచిందా. ಕಿಚ್ಚ ಬಾಸ್ ಹೋದ್ಯಾ? ಕಿಚ್ಚ ಬಾಸ್ ಇದ್ದೀರಾ? ಅಣ್ಣಪ್ಪಣ್ಣಿ ಇದ್ದೀರಾ? ಯಾರಿಲ್ವಾ? ಹೋದ್ರ ಎಲ್ಲರೂ. ಎಲ್ಲರೂ ಚಾ ಕುಡಿಗ ಪ್ರಸಾದಣ್ಣೆ ಪನ್ನೇ ಪನ್ನಿ ಚಾ ಉಂಡು ತಿಂಡ್ರೆ ಉಂಡು ಪೂರ ಪೂಯರ್ ಪಾರ್ರೆ ಏರ್ಲಿಜ್ಜಿ ಲೈವ್ ಎಂಡೇ ఒక పండ్ర బల్లి ఇత్తని చా ఉండు తిండ్ರೆ ఉండు ఈయన వీడియో రైస్ రైಸ್ ಜಾ ಓ ಯಾ ತೂತಿನ ಇಜ್ಜಿ ಆಯ್ತ ಕೈತಲ್ ಪೋತಿನ ಇಜ್ಜಿ ವಿಡಿಯೋದ ಕೈತಲ್
Puudana, enci bottuci veggani. Tutti anni. Eight bottle. Enci na rice della madre, in botta giro di rice onnulla ravete. Ati. Makadale jet rice nanchilla. ಎಂಚ ಬಣದುಲ್ಲೇರು ಗೊತ್ತುಜ್ಜಿ ಎಂಚ ಆತುವೆರ್ನೆ ಪೋತುಜ್ಜಿ ಅವೇನು ವಿಡಿಯೋ ಕಮೆಂಟ್ ಇತ್ತಿನಿಕ್ ಮಾತ್ರ ಒಂಜಿ ವೈಟ್ ಇಡ್ಬೋದು ಸ್ಟುಡಿಯೋ ಇಡ್ಬೋದು ಅಂತ ಮಾಡ್ತೆ ಬಟ್ ಏತ್ ಪೂತುಂಡ ಆದಂದಿದ್ದು ಬೇರೆ ಗೊತ್ತಿದೆ ಅವಳು ಉಂಟು ಪಕ್ಕ ತೂಪೆ ಕೊಡ್ಸೋತಿಜ್ಜಿ ಕೊಡಿ ಮೇಲೆ ಇತ್ತು ನಂತೆ ಕೊಡ್ಸೋತಿಜ್ಜಿ ಕೊಡಿ ಏನಿಲ್ಲ ನನ್ನ ಸಂಕಷ್ಟ ಇದೆ ದೇವಸ್ಥಾನ ಬಾರುಂಡು ಸಂಕಷ್ಟಹರ ಚತುರ್ಥಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅತಿಲಾವಡು ಕೆಲವು ಬೇಲೆ ಉಂಟು ಫಸ್ಟ್ ಲೈವ್ ಒಂದು ಮುಗಿಪೋಡಂದು ದಪ್ಪ ಒಂದು ಗಂಟೆ ಲೈವ್ ಒಂದು ಮುಗಿತದೆ ಒಕ್ಕ ಪೋಯರಂಡು ಕೆಲವು ಬೇಲೆ ಕೇಸರಿ ಅವ್ರು ಬಂದು ಗುಡ್ ಮಾರ್ನಿಂಗ್ ಕೇಸರಿ ಜಿ ವೆಲ್ಕಮ್ ಟು ಮೈ ಲೈವ್ ಕೇಸರಿ ಕನ್ನಡ ಬರ್ತದ ಚಾನಲ್ ಉಂಟಾ ಕೇಸರಿ ಅವರ ಚಾನಲ್ ಉಂಟಾ ದಯವಿಟ್ಟು ಎಲ್ಲರೂ ಸಂಗೀತ ಅವರ 25 ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಅಯ್ಯೋ ಪ್ರಸದನ್ನ ದಾದಿ ಪ್ರಸದನ್ನ ತೂಕ ಏರ್ ಮಾದ ತೂಕ ಇರ್ತದೆ ಕಮೆಂಟ್ ಬರ್ಕೊಂಡು ತೂಕ ರಸದನ್ನಿ ರೈಸ್ ಬೇರೆ ತೂಕೇನಿ ಕೇಸರಿ ಅವರೇ ನಿಮ್ದು ಚಾನಲ್ ಉಂಟಾ ಕೇಸರಿಯ ತೀರ ತುಳುಪಾತಿರ್ಲಿ ಓ ಕೇಸರಿ ಅವರೇ ತುಳುವ ನೀವು ಓಕೆ ಓಕೆ ಥ್ಯಾಂಕ್ ಯು ಅಲ್ಲ ನಾನು ಕನ್ನಡ ಅಂತ ಮಾತಾಡಿದ್ದು ಓಕೆ ಚಾನಲ್ ಉಂಡೆ ಚಾನಲ್ ಮುಂದೇನು ಪಿನ್ ಮಲ್ಪುಳಿ ಓಕೆ ಓಕೆ ಮಲ್ಪೆ ತುಯ್ಯಡೆ ಅವು ಪಿನ್ ಮಲ್ತಿನ ಅಯ್ಯ ಪಿನ್ನೀ ರಪ್ಪುದರೆ ತೋಜು ಮೂವೆನ್ ಪಿನ್ನು ಅಲ್ ಸರಿತಾ ಕ್ರಿಯೇಷನ್ ಅಂಡ್ ವ್ಲಾಗ್ಸ್ ಅವ್ರು ಬಂದ್ರು ಹಾಯ್ ಸಿಸ್ಟರ್ ಅಂತ ಹಾಯ್ ಸರಿತಾ ಸಿಸ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯ್ತಾ ನಿಮ್ದು ಕೇಸರಿ ಅವರು ಉಳ್ಳಾರಾ ಚಾನಲ್ ಉಂಡು ವಿಡಿಯೋ ತೋದು ಬಾಲದ ಓಕೆ ಓಕೆ ಟೂ ಉಂಡದು ವಿಡಿಯೋ ಓಕೆ ಈಗ ಎಂಟು ಕನೆಕ್ಟ್ ಅಲ್ಲ ವಿಡಿಯೋ ಒಂದು ಕಮೆಂಟ್ ಮಾಡ್ದು ಬಿಡ್ಲಿ ಅವೇ ಕೇಸರಿ ಅವರೇ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ ದಯವಿಟ್ಟು ಎಲ್ಲರೂ ಸಂಗೀತ ಅವರ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಒಂದು ಸಪೋರ್ಟಿಂಗ್ ಮೆಸೇಜ್ ಮಾಡ್ತೊಂದಿಲ್ಲ ನೋಡಿ ಪ್ರಸಾದ್ ಅವರ ಬೇಡಿಕೆ ಮೇರೆಗೆ ಎಲ್ಲರೂ ನನ್ನ ಚಾನೆಲ್ಗೆ ಹೋಗಿ 25th ವಿಡಿಯೋ ನೋಡಿ ಕೇಸರಿ ಅವರಿಗೆ ಚಾನಲ್ ಉಂಟಂತೆ ಕನೆಕ್ಟ್ ಆಗಿ ಕೇಸರಿ ಅವರಿಗೆ ಎಲ್ಲರೂ ಮತ್ತೆ ಇಲ್ಲಿ ಯಾರಿದ್ದಾರೆ ಹೊಸಬರಂದ್ರೆ ಸರಿತಾ ಸಿಸ್ ಇದ್ರು ಸರಿತಾ ಸಿಸ್ಗೆ ಕೂಡ ಕನೆಕ್ಟ್ ಆಗಿ ಎಲ್ಲರೂ ನೈಸ್ ಇದ್ದಾರೆ ಹೌದಾ ನನ್ಗೆ ಕೇಸರಿ ಅವರೇ ಒಂದು ಕಮೆಂಟ್ ಹಾಕಿ ಬಿಡಿ ಆಯ್ತಾ ನಾನು ಮತ್ತೆ ವಿಡಿಯೋ ನೋಡ್ತೇನೆ ನಿಮ್ದು ನೋಡಿ ಪ್ರಸಾದನ್ನ ಅವ್ರು ಹೋಗಿ ಬಂದ್ರು ಕಮೆಂಟ್ ಬಂತೆ ಓಕೆ ಓಕೆ ಥ್ಯಾಂಕ್ ಯು ಕೇಸರಿ ಅವರೇ ಕಮೆಂಟ್ ಮಾಡಿದ್ದೀರಲ್ಲ ಓಕೆ ಓಕೆ ನೋಡಿ ಪ್ರಸಾದ್ ಅವರು ನಿಮ್ಗೆ ಕನೆಕ್ಟ್ ಆಗಿರ್ಬೇಕು ಅವರು ಸೂಪರ್ ನಿಮ್ಮ ನೈಸ್ ಆಟ ಅಂತ ಹೇಳ್ತಾ ಇದ್ದಾರೆ ಕನೆಕ್ಟ್ ಆಗಿದ್ದಾರೆ ಅವರು ಆಯ್ತಾ
ನೀವು ಕೂಡ ಅವರಿಗೆ ಕನೆಕ್ಟ್ ಆಗಿ ಕೇಸರಿ ಇಲ್ಲ ಕನೆಕ್ಟ್ ಅಲ್ಲ ಅವರಿಗೆ ಪ್ರಸದನ್ನಾಗಿ ಆರ್ಲ ತುಳುವೆ ಆರ್ ತುಳುವೆ ಬಾಕಿದ ಕೊಟ್ಟರ ಬರ್ಕೆ ಅವೇ ಥ್ಯಾಂಕ್ ಯು ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ಕೇಸರಿ. ನಿನ್ನದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಬೈ ಬಾಕಿದ ಕುಳಿಯನ್ನ ಬೆರಕೆನಾ ಕೇಸರಿ ಜಿ ನೈಸ್ ಆರ್ಟ್ ಗಿಫ್ಟ್ ಡನ್ ಅಂತ ಇದ್ದಾರೆ ಸರಿತಾ ಸಿಸ್. ಕೇಸರಿ ಅವರೇ ನೈಸ್ ಆರ್ಟ್ ಅಂತೆ ನಿಮ್ದು ಡ್ರಾಯಿಂಗಾ ಚಾನಲಾ. ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಸರಿತಾ ಸಿಸ್. ಪುಲ್ಯ ಕಾಣದೆ ಡೆಪ್ಪಲು ಶುಭೋದಯ ದಿನೇಶ್ ಬ್ರೋ ವೆಲ್ಕಮ್ ಟು ಮೈ ಲೈವ್. ಚಾ ಕಾಫಿ ಪರಿಯರೆ ಕೇಸರಿ ಕಾಫಿ ಕುಡಿದ್ರಾ ಸರಿತಾ ಸಿಸ್ ಕಾಫಿ ಕುಡಿದ್ರಾ ಮತ್ತೆ ನಮ್ಮ ದಿನೇಶ್ ಬ್ರೋ ಕಾಫಿ ಕುಡಿದ್ರಾ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಕೇಸರಿ ಅವರು. ಕೇಸರಿಯಾ ತೇರಾ ಇಷ್ಕ್ ಹೈ ಪಿಯಾ ದಿನೇಶ್ ಅಣ್ಣಗೆ ಜೈ. ದಿನೇಶ್ ಅಣ್ಣ ಓಟು ಗುಂತುದಾರ ಪ್ರಸಾದನ್ನೇ ಜೈ ಮಲ್ತೊಂದುಲ್ಲೆರ್ ಎಗ್. ದಿನೇಶ್ ಕಾಫಿ ಟೀ ಕುಡಿಯೋಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಣೆ ಒನನ್ಸತಿ ಗಿಫ್ಟ್ ಡನ್ ಅಂತ ಹೇಳ್ತದೆ ಸರಿತಾ ಸಿಸ್. ನೋಡಿ ಪ್ರಸಾದನ ನಿಮ್ಗೆ ಸರಿತಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರಂತೆ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಪ್ರಸಾದನ್ನ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಬ್ರೋ. चले जब ये पुरवाई बजे दिल में शहनाई तू ही मेरे सपनों का वो सजना. ದಿನೇಶ್ ಅಣ್ಣ ಡ್ಯಾನ್ಸ್ ತುಯ್ಯಾರಪ್ಪ ಅಂತ ಏನೊಂದಿಲ್ಲ ಪ್ರಸಾದನ್ನೇ. ಬಂಗಾರಿ ತಿರುತಿನಿ ಎಲ್ಲ ಸಿಂಗಾರಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಕಿ ಚಂದಾದ ಮಗಳು ನಗೆ ಸಿಕ್ಕಿ ಸಿಕ್ಕಿ ತುಂಬಿ ತುಳು ಕಲಿಯ ನಂದ ಸಡಗರದೆ ಆರತಿ ಸಂತೋಷ
ಏನ ಮಾತ ವಿಡಿಯೋ ತೂಪೆ ಅಣ್ಣ ಬನದಲ್ಲಿ ದಿನೇಶ್ ಬ್ರೋ. ಸರಿತಾ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ದಿನೇಶ್ ಅನ್ನ ಡ್ಯಾನ್ಸ್ ಕ್ಲಿಯರ. ಥ್ಯಾಂಕ್ ಯು ಪನಂದುಳ್ಳೇರು ನಮ್ಮ ಪ್ರಸಾದನ್ನೇ. ದಿನೇಶ್ ಅಣ್ಣ ಸಂಗೀತ ಅಣ್ಣ ಡ್ಯಾನ್ಸ್ ತುಯ್ಯಾರ ಸಂಗೀತ ಅಕ್ಕನ ಡ್ಯಾನ್ಸ್ ಆರ್ ತೋಪುಜೆರಿಗೆ. ಡ್ಯಾನ್ಸ್ ತೂಪುಜೆರ್ಗ್ಯಾರು ಸಂಧ್ಯಕ್ಕ ಓಲುಲ್ಲೇರು ಸಂಧ್ಯಕ್ಕ ಬಿಝಿ. ಸಂಧ್ಯಕ್ಕ ಕಾಣದ ಟೈಮ್ ಟಿಕ್ಕುಜೆರ್ ಸಂಧ್ಯಕ್ಕ ಬಿಝಿ ಉಲ್ಲೇರ್. ಹಾ ಪನೊಂದುಲ್ಲೇರು ಈರ್ ಪ್ರಸಾದನ್ನೆ ಪನ್ನೆ ಅರೆಗ್ ಅರ್ಥ ಆಯ್ಜಿ. ಹೂ ಪಂಡಲ ಸಂಧ್ಯ ಟೀಚರ್ ಬರ್ಪಿದ್ದೀರಿ ಸಿಂಧು ಉದಯ್ ಕುಮಾರ್ ಅವರು ಬಂದ್ರು ಹಾಯ್ ಸಿಸ್ ಅಂತಿದ್ರು ಹಾಯ್ ಸಿಂಧು ಅವರು. ಲೈವ್ ಮುಗಿಬಕ್ಕ ತೂಪೆ ಸಂಗೀತಕ್ಕನ ಡ್ಯಾನ್ಸ್ ಹೋ ತೂಪರಾ ಓಕೆ ಓಕೆ ತೂಲಿ. ಲೈಕ್ ಡನ್ ಅಂತ ಹೇಳ್ತಾರೆ ಸಿಂಧು ಅವರು ಥ್ಯಾಂಕ್ ಯು ಸಿಂಧು ಅವರೆ ಥ್ಯಾಂಕ್ ಯು ಸೋ ಮಚ್. ಸಿಂಧು ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಸಾದ್ ಅವರು. ಹಾಯ್ ಪ್ರಸಾದ್ ಅವ್ರೆ ಅಂತ ಹೇಳ್ತಾ ಇದ್ದಾರೆ ಸಿಂಧು ಅವರು. ಹಾಯ್ ದಿನೇಶ್ ಅವ್ರೆ ಅಂತ ಹೇಳ್ತಾ ಇದ್ದಾರೆ ಸಿಂಧು ಅವರು. ಚಂದ್ರಶೇಖರ್ ಶಿರ್ತಾಡಿ ಅವರು ಬಂದ್ರು ಹಾಯ್ ಚಂದ್ರಶೇಖರ್ ಅಣ್ಣ ಎಂಚೋಲ್ ತಿಂದ್ರೆ ತಿನ್ಯಾರ ಗಾದ ತಿಂದರು ಗಾದ ಪಲ್ಯರು ಕಣ್ಣಿಗೆ. ಅಣ್ಣ ಲೈವ್ ಏತ್ ಗಂಟೆಗೆ ಅವೇ ಸೇಮ್ ಟೈಮಾ. ಈಗ ಬರ್ರೇನೆ ಆಯ್ಜಿ ಲೈವ್ ಬರ್ಪೇನೆ ಅದು. ನೀಲ ಫುಲ್ ಟೈಮ್ ಇಜ್ಜಿ ದೇವಸ್ಥಾನ ಪಾರ್ವೆಂಡು. ಸೂಪರ್ ಪನೊಂದುಲ್ಲೇರು ಥ್ಯಾಂಕ್ ಯು ಸಿಂಧು ಸಿಸ್ ಥ್ಯಾಂಕ್ ಯು ಸೋ ಮಚ್. ನೋಡಿ ಸಿಂಧು ಸಿಸ್ಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ ಆಯ್ತಾ. ಏನಾಗು ಎನ್ನ ಗೊತ್ತಾಂಡೆ ಆಂಡೆ ಚಂದ್ರಶೇಖರ್ ಎಸ್ ಆರ್ ಲಾಕ್ಸ್ ತಾರತೆ ಇದು. ಗೊತ್ತಾಂಡೆ ಎಂಕ್ ಮುರಾಣಿ ಬೇಜಾರತ್ತು ರಡ್ಡ ಐಡಿಡ್. ಇರೆನಂಗೆ ಗೊತ್ತಂಜಿ ಮರಪೆರ ಉಂಡ ಅಣ್ಣನತೆ. ಸಿಂಧು ಮೇರ್ನ ವಾಯ್ಸ್ ಕೇನ್ಲೆ ಸಂಗೀತ ಸೂಪರ್ ಉಂದಿಯೇ. ದಾದಿ ಏರ್ನ ವಾಯ್ಸ್ ಸಿಂಧು ಸಿಸ್ನನಾ. ಯಾನ್ ಸಿಂಧು ಸಿಸ್ನ ಲೈವ್ ಮೈಜ್ಜಿ ಸಿಂಧು ಸಿಸ್ ನಿಮ್ದು ಲೈವ್ ಎಷ್ಟು ಗಂಟೆಗೆ ಸಿಂಧು ಸಿಸ್. ಅಯ್ಯೋ ಪ್ರಸಾದ್ ಅವರೇ ಅಂತ ಹೇಳ್ತಾ ಇದ್ದಾರೆ ಏನಾಯ್ತು ಸಿಂಧು ಸಿಸ್. ಹಾ ಅರೆನ ಅಂಜನೆ ಎಸ್ ಆರ್ ಲಾಟ್ಸ್ಟಾರ್ನ ಓಕೆ ಓಕೆ ಬಲ್ಲೆ ಅಂಡೆ ಥ್ಯಾಂಕ್ ಯು ಸೋ ಮಚ್. ಈನಲ ಲೈವ್ ಉಂಡೆ ಚಂದ್ರಶೇಖರ್ ಅಣ್ಣ ಇತ್ತನ ಟೈಮಿಂಗ್ಸ್ ಪಾಡ್ಲೆವೆ. ಸಿಂಧು ಸಿಸ್ ನಿಮ್ದು ಲೈವ್ ಉಂಟಾ ಲೈವ್. ಸಿಂಧು ಸಿಸ್ ನೀವು ನನ್ಗೆ ಒಂದು ಕಮೆಂಟ್ ಹಾಕಿ ಬಿಡಿ ಆಯ್ತಾ ನನ್ನ ವಿಡಿಯೋಗೆ ಆಗ ನನಗೆ ವಿಡಿಯೋ ನೋಡ್ಬೋದು ನಿಮ್ದು. ಸರಿತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಸಿಂಧು. ನಾನು ಸದ್ಯಕ್ಕೆ ಲೈವ್ ಮಾಡ್ತಿಲ್ಲ ಸಿಸ್ ಟೈಮಿಂಗ್ ಕೂಡ ಇಲ್ಲ ನನ್ನ ಲೈವ್ ಓಕೆ ಓಕೆ. ಮಾಡುವಾಗ ಹೇಳಿ ಆಯ್ತಾ ಸಿಸ್. ಅಣ್ಣ ಫಸ್ಟ್ ವೀಡಿಯೋ ತೂಲೆ ಯಾರನ್ನ ವೀಡಿಯೋ ತೂಲೆ ಪನೊಂದುಲ್ಲೇರು. ಹಾಯ್ ಸರಿತಾ ಸಿಸ್ ಪನೊಂದುಲ್ಲೇರು ಸಿಂಧು ಸಿಸ್. ಕನೆಕ್ಟ್ ಆಗದವ್ರು ಕನೆಕ್ಟ್ ಆಗಿ ಸರಿತಾ ಸಿಸ್ಗೆ ಮತ್ತೆ ಸಿಂಧು ಸಿಸ್ಗೆ. ಚಂದ್ರಶೇಖರ ಅಣ್ಣ ಮೊಗಲಿ ಸಿಂಧು ಸಿಸ್ಗ್ಲ ಸರಿತಾ ಸಿಸ್ಗ್ಲ ಕನೆಕ್ಟ್ ಆಪಿಜಿ ಜರ ಆಲೆ ಕನೆಕ್ಟ್ ಅಕಲ್ನ ವೀಡಿಯೋ ಕಮೆಂಟ್ ಪಾಡ್ಲೆ ರಿಟರ್ನ್ ಮಲ್ಪುವೆರು.
ಹಾಯ್ ಸಂಗೀತ ಸಿಸ್ ಮನೆಯಲ್ಲಿದ್ದೇನೆ ಸಿಂಧು ಸಿಸ್. ಓಕೆ ಸಂಗೀತ ಸಿಸ್ ಮನೆಯಲ್ಲಿದ್ದೇನೆ. ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ಆಗ ನನಗೆ ನಿಮ್ಗೆ ಕನೆಕ್ಟ್ ಆಗಿದ್ರೆ ಕನೆಕ್ಟ್ ಆಗ್ಬೋದು, ಇಲ್ಲದ್ರೆ ನಿಮ್ಗೆ ವಿಡಿಯೋ ನೋಡ್ಬೋದು ನಾನು. ದಯವಿಟ್ಟು ಎಲ್ಲರೂ ಸಂಗೀತ ಅವರ 25ನೇ ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರೇ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾ ಸಿಂಧು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಏನೇ ಎಸ್ ಆರ್ ಲಾಗ್ ಎಸ್ ಯಾನೆ ಎಸ್ ಆರ್ ಮಗ ಪಂಜನಿ ಈರೆ ಎಸ್ ಆರ್ ಲಾಗ್ ಉಂದು ಪ್ರಸಾದ್ ಅಣ್ಣ ಇರೆಗೆ ಗಿಫ್ಟ್ ಕೊಡ್ತೀರ್ಗೆ. ದಿನೇಶ್ ಅಣ್ಣ ದಿನೇಶ್ ಬ್ರೋ ಗಿಫ್ಟ್ ಕೊಡ್ತೀರ್ಗೆ. ಪ್ರಸಾದ್ ಅಣ್ಣನಿಗೆ ಫಸ್ಟ್ ಕೊಡ್ಬಿಡ್ತೀವಿ ನಂದಾಗಿ ಪ್ರಸಾದ್ ನೀರು ಕೊಡ್ದಿರ್ತಾರದೆ ಫಸ್ಟ್. ಸಂಗೀತ ಸಿಸ್ ಕಮೆಂಟ್ ಹಾಕ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ವಿಡಿಯೋಗೆ. ಕಮೆಂಟ್ ವಿಡಿಯೋಗೆ ಆಗುದಿಲ್ವಾ? ಇದೇ ಎನ್ನ ವಿಡಿಯೋ ಕಮೆಂಟ್ ಪೋಪುಜಾ ಯಾಕೆ ಆಗುದಿಲ್ಲ ಕಮೆಂಟ್? ಶಾರ್ಟ್ಗೆ ಆಗುದಿಲ್ಲ ಸಿಸ್, ವಿಡಿಯೋಗೆ ಮಾಡಿ ಚೆಕ್ ಮಾಡಿ. ಅಲ್ಲಿ ಪ್ರಸನ್ನ ಎನ್ನ ವಿಡಿಯೋ ಕಮೆಂಟ್ ಆಪುಜಾ? ಬೀಡಿ ಉಂಡ ಸಂಗೀತ ಅಕ್ಕ ಬೀಡಿ ಬೋರ್ಡ್ ಅಂದೆ ಬೀಡಿ ಬೀಡಿ ಕೊಡ್ತೇವೆ ಬೀಡಿ ತಿರ್ಗದಿ ಬೀಡಿ ಬೀಡಿ ಉಂಡು ಬೀಡಿ ಇದು ಈನೆ ಎಪ್ಪೋಡು ಮಾತ್ರ ಎತ್ಬೋಡ ಸಿಂಧು ಸಿಸ್ ಕಮೆಂಟ್ ಆಗ್ತದೆ. ಶಾರ್ಟಿಗೆ ಬೇಕಾದ್ರೆ ಆಗುದಿಲ್ಲ ಕಾಣ್ಬೇಕು, ಆದ್ರೆ ವಿಡಿಯೋಗೆ ಆಗ್ತದೆ ಕಮೆಂಟ್. ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ? ಶಾರ್ಟಿಗೆ ಆಗುದಿಲ್ಲ ಕಮೆಂಟ್. ಅದೆಲ್ಲರೂ ಹೇಳ್ತಾರೆ ಕಮೆಂಟ್ ಆಗಿ, ಕೆಲವರಿಗೆ ಮಾತ್ರ ಆಗ್ತದೆ ಕಮೆಂಟ್. ಕೆಲವು ಕಮೆಂಟ್ ಬರ್ತದೆ ನನಗೆ. ಒಂಜಿ ಆವು ಪೂರದೆ ತೊಲೆ ನೀರು ಒಂಜಿದಾಯ ಒಂದು ಕಟ್ಟಿದೆ ತೊಲೆ ಇರೆ ಫ್ರೀ ನನ್ನ ಪಲ್ಲೆ ಸುಮಕ್ಕನ ಬೀಡಿ ಮಾತ್ರ ಸೂಪರ್ ಅನ್ನಂದು ಏನ ಪಲ್ಲೆ ಸುಮಕ್ಕನ ಬೀಡಿ ಮಾತ್ರ ಸೂಪರ್. ಬೇರೆ ಕೂಡ ನೆನೆ ಬತ್ತ ಮಾರ ಬೀಡಿದ ಪ್ರಸದ ನನೆ ಮರೆತು ಪೋದಿತ್ತು ನೀವು ಬೀಡಿದ ಇತ್ತೆ ಕೂಡ ನೆನೆ ಪಾಡಾರೆ ಬೀಡಿದ ನನ್ನ ಬೀಡಿದ ಮೆಸೇಜ್ ಸಿಸ್ ಕಮೆಂಟ್ ಹಾಕಿದ್ದೇನೆ ವಿಡಿಯೋ ಓಕೆ ಓಕೆ ಸಿಂಧು ಸಿಸ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ವಿಡಿಯೋ ನೋಡ್ತೇನೆ ಆಯ್ತಾ? ನಾನು ವಿಡಿಯೋ ನೋಡಿದ್ರೆ ಫುಲ್ ವಿಡಿಯೋ ನೋಡುದು ಆಯ್ತಾ? ವಿಡಿಯೋ ನೋಡ್ತೇನೆ ಮತ್ತೆ. ಇವತ್ತು ಸ್ವಲ್ಪ ಬಿಸಿ ಇದ್ದೇನೆ, ಮತ್ತೆ ಸಂಜೆ ನೋಡ್ತೇನೆ ಆಯ್ತಾ ವಿಡಿಯೋ. ഇനി ഉണ്ട് ഇനിയാണ് ಗಣಪತಿ ದೇವಸ್ಥಾನ പോയാലുണ്ട് ഇനി ಸಂಕಷ್ಟಹರ ಚತುರ್ಥಿ ಅತೆ ಗಣಪತಿ ದೇವಸ್ಥಾನ ಹೋದ್ ಬರ್ರೆ ಓಕೆ ಸರಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸಿಂಧು ಸಿಸ್. ಸರಿತಾ ಸಿಸ್ ಸಪೋರ್ಟಿಂಗ್ ಹೇಳಿದ್ದಾರೆ. ಥ್ಯಾಂಕ್ ಯು ಸರಿತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ದಾದ ತಿಂಡಿ ತಿಂಡ ದಾಲ ತಿಂತಜ್ಜಿಯೇ ತಿಂಡಿ ತಿನ್ಪುಜಿತ್ತೆ ಇನ್ನು ಸಂಕಷ್ಟಹರ ಚತುರ್ಥಿ ಉಪವಾಸವಿಲ್ಲ. ತಿಂಡಿ ದಾಲ ತಿಂಡಿ ಮಧ್ಯಾಹ್ನ ಫ್ರೂಟ್ಸ್ ಮೀನು ತಿಂಡಿ ಮತ್ತೆ ರಾತ್ರಿ ಬೊನಸ್ ಫ್ರೂಟ್ಸ್ ಇಜ್ಜಿನ ಖಾಲಿ ಜ್ಯೂಸ್ ಮೀನು ಸರಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ഞാൻ ജെത്തൊന്നുമില്ല മേഡം വந்தേ അണ്ണ മേ പ്രസദന്നെ ചൊല്ലിയത് കുളൊന്നുമില്ല ಬೇಲೆ ಮಲ್ತೊಂದುಲ್ಲ ಎಂಗಳ ಹೊರದ ಚಾತಿಂಟದ ಬೇಲೆ ನಿಖುಲ್ ಅಲ್ಲಲ್ಲ ಹಾಕದಿದ್ದಾರೆ. ದಯವಿಟ್ಟು ಎಲ್ಲರೂ ಸಂಗೀತ ಅವರ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಲೆಗ್ಲ ಉಪವಾಸ ಉಂಟು ಆಲೆಜ್ಜಿ ಜೊಬೆ ಉಪವಾಸ ಇಜ್ಜಿ ಎಂಕ್ ಮಾತ್ರ ಹೊರ್ತಿ
ಜೋಕ್ಲೆಗ್ಲ ನಾನ್ ವೆಜ್ ಮಂತ್ ಕೊರ್ಪೆ ಉಪವಾಸ ಇತ್ತುಂಡಾಗ ತಿನ್ಪುನ ನಾನ್ ವೆಜ್ ಮಲ್ಪೆ ಜೋಕುಲು ಹಸ್ಬೆಂಡ್ ಗ್ ಅಕುಲು ಪೂರ ತಿನ್ಪೆರ್ ನಾನ್ ವೆಜ್ ಮಲ್ತು ಕೊರ್ಪುಜಿಂದ ಜಿಂದಾಲೆಜ್ಜಿ ಮಲ್ತು ಕೊರ್ಪೆ ಎನಿ ಜೋಕುಲು ಅಕ್ಲೆಗ್ ಗೀ ರೈಸ್ ಈ ಟೈಮ್ ಗೀ ರೈಸ್ ಮಲ್ತ್ ಕೊಂಡಲ ಅಕುಲು ತಿನ್ಪೆರ್ ಇಜಿನ ವೆಜ್ ಫ್ರೈಡ್ ರೈಸ್ ಅವ್ಲ ತಿನ್ಪೆರ್ ಅಕುಲು ಮಲ್ತ್ ಕೊರ್ನ ಅಂಚ ಜೋಕುಲು ಮೀನ್ ತಿನ್ಪುಜಿರ ಎನ್ನ ಎನ್ನ ಜೋಕುಲು ಮೀನ್ ತಿನ್ಪುಜೈ ಎನ್ನ ಅಲ್ಲ ದಿನೇಶ್ ಬ್ರೋ ನನ್ನ ಮಕ್ಕಳು ಮೀನು ತಿನ್ನುದಿಲ್ಲಲ್ಲ ಅವರು ಚಿಕನ್ ಮತ್ತೆ ಎಗ್ ಅಷ್ಟೇ ತಿನ್ನೋದು ಮತ್ತೆ ಪನ್ನೀರ್ ವೆಜ್ ಅಲ್ಲಿ ಪನ್ನೀರ್ ಆಗ್ತದೆ ಮತ್ತೆ ಯಾವ ವೆಜ್ ಮುಟ್ಟುದಿಲ್ಲ ಅಷ್ಟೇ ಮತ್ತೆ ದಾಲ್ ಸಾರ್ ಎರಡು ಆಗ್ತದೆ ಮತ್ತೆ ಏನಾದ್ರು ರೈಸ್ ಐಟಮ್ ಮಾಡಿದ್ರೆ ಆಗ್ತದೆ ಪುಲಾವ್ ಫ್ರೈಡ್ ರೈಸ್ ಹಾಗೆಲ್ಲ ಆಗ್ತದೆ ಮತ್ತೆ ಮೀನು ಮುಟ್ಟುವುದೇ ಇಲ್ಲ ಮಕ್ಕಳ ಇಬ್ರು ಕೂಡ ಇಬ್ಬರು ಕೂಡ ಚಿಕ್ಕಂದಿನಿಂದ ತಿಂತಾ ಇದ್ರು ಮತ್ತೆ ಏನಾಯ್ತು ಏನೋ ಗೊತ್ತಿಲ್ಲ ಮಾರ್ರೆ ಮೀನೇ ಮುಟ್ಟುದಿಲ್ಲ ದಿನೇಶ್ ಅವರೇ ಡನ್ ಅಂತ ಹೇಳ್ತಾ ಇದ್ದಾರೆ ತಿಂಡಿ ಏನು ಸಿಸ್ ಇವತ್ತು ಅವಲಕ್ಕಿ ಮಾಡಿದ್ದೇನೆ ಸಿಸ್ ತಿಂಡಿ ಮಕ್ಕಳಿಗೆ ಅವಲಕ್ಕಿ ಮಾಡಿದ್ದೇನೆ ಮುಂಗೆಲ್ ಮೀನ್ ಒರಿಯೆ ಮಾತ್ರ ಕಾಯಂದುಕೊಂಡ ತಿಂತೆ ಕೊಂಚೂರು ಎಣ್ಣೆ ಚಟ್ನಿ ತಿಂತೆ ಇಲ್ಲಿಯ ಹಾ ಇಲ್ವಾ ಶಿಸ್ ಮಕ್ಕಳಿಗೆ ಇಷ್ಟ ಇಲ್ಲ ಶಿಸ್ ನಂಗೆ ಇಷ್ಟ ನಂಗೆ ಫಿಶ್ ಅಂದ್ರೆ ಇಷ್ಟ ಮಕ್ಕಳಿಗೆ ಚಿಕನ್ ಕಬಾಬ್ ಅದು ಮತ್ತೆ ಪನ್ನೀರ್ ಎಗ್ ಹಾಗೆ ಅದೆಲ್ಲ ಇಷ್ಟ ಮಕ್ಕಳಿಗೆ ಫಿಶ್ ಇಷ್ಟ ಇಲ್ಲ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿಸ್ ಅವರು ಹೌದಾ ಸಿಸ್ ಅಂತ ಹೇಳ್ದ ಹೌದು ಸಿಸ್ ಮೀನ್ ಆಗ್ಬೇಕು ನಮ್ಗೆ ದಿನಾಲು ಮೀನ್ ತರ್ತೀವಿ ದಿನಾಲು ದಿನಾಲು ಮೀನ್ ಆಗ್ಬೇಕು ನಮ್ಗೆ ಅದ್ರೊಟ್ಟಿಗೆ ಇವರಿಗೆ ಬೇರೆ ಆಗ್ಬೇಕು ಏನಾದ್ರು ಹೌದಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಅನ್ನಪ್ಪನವರು ಸಪೋರ್ಟಿಂಗ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅನ್ನಪ್ಪ ಬ್ರೋ ಥ್ಯಾಂಕ್ ಯು ಫಿಶ್ ಬೇಡ ಹೌದು ಫಿಶ್ ಏನು ಅಂತ ತಿನ್ನುದಿಲ್ಲ ಅಂತ ಗೊತ್ತಾಗುದಿಲ್ಲ ಮಾರ್ರೆ ಫಿಶ್ ತಿಂದ್ರೆ ಒಂದು ಇದಿಲ್ಲ ನಮ್ಗೆ ಒಂದೇ ಪದಾರ್ಥ ಮಾಡ್ಬೋದು ಇಲ್ಲದಿದ್ರೆ ಎರಡೆರಡು ಮಾಡ್ಬೇಕಾಗ್ತದೆ ನಮ್ಗೆ ಫಿಶ್ ಮಾಡ್ಬೇಕು ಅವರಿಗೆ ಬೇರೆ ಏನಾದ್ರು ಮಾಡ್ಬೇಕು ಹಾಯ್ ಅಣ್ಣಪ್ಪ ಅವರೇ ಅಂತ ಹೇಳ್ತಾ ಇದ್ದಾರೆ ಸಿಂಧು ನನ್ನ ಮಕ್ಕಳಿಗೂ ಹಾಗೆ ಸಿಸ್ ನಿಮ್ಗೆ ಎಷ್ಟು ಮಂದಿ ಮಕ್ಕಳು ಎಷ್ಟು ಜನ ಮಕ್ಕಳು ಸಿಂಧು ಸಿಸ್ ಸಂಗೀತ ಅಕ್ಕ ಸಂಧ್ಯಕ್ಕ ಒಂತೆದಾಲ ಮೀನ್ ತಿನ್ನ ಸಂಧ್ಯಕ್ಕ ಮೀನ್ ತಿನ್ಪೇರಪ್ಪ ಸಂಧ್ಯಕ್ಕ ಮೀನ್ ತಿನ್ಪೇರು ಇತ್ತೆಗಳು ವೆಜ್ಜಿಡುಲ್ಲೆ ಯಾನ್ ವೆಜ್ ಪೂರ ವೆಜ್ಜಿಡುಲ್ಲೆ ಇತ್ತೆಂದು ಜೋಕುಲ್ಗೆ ಏನುಜಿ ಇರತ್ತೈನ್ ಮುಟ ವೆಜ್ಜಿಡುಲ್ಲ 25 ತಾರೀಕು ಮುಟ ಅಲ್ಲ ಇಲ್ಲಾರು ಮಲ್ಪುವೆರು ಕ್ಯಾಟ್ರಿಂಗ್ ದತಿ ಕ್ಯಾಟ್ರಿಂಗ್ ಉಪ್ಪುನ ಮಲ್ಪೊಡೆ ಆಪುಂಡು ಅಂಚ ಬಕ್ಕ ಪೂರ ಬುಡ್ತೇರ್ ಕ್ಯಾಟ್ರಿಂಗ್ ಮಲ್ಪೊಡ ಕ್ಯಾಟ್ರಿಂಗ್ ಮಲ್ತಂಡ ಜೋಕುಲ್ಗೆ ಏನುಜಿ ಅವರತ್ರ ದಿನೇಶ್ ಬ್ರೋ ತೆಲ್ತಂದುಲ್ಲೇರ್ ಇಬ್ಬರು ಮಕ್ಕಳು ಸಿಸ್ ಹೌದಾ ಗಂಡ ಹೆಣ್ಣ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ನಂಗೆ ಇಬ್ರು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಲ್ಲ ಗಂಡು ಮಕ್ಕಳು ಇಬ್ಬರು ರಸದನೆ ಪೋಯೆರೆ ಆಂದತಿ ರಸದನೆ ಪೋಯೊಂದುಂಡು ಹಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ഉള്ള ഉള്ള പറഞ്ഞില്ലേ ഉള്ളരെ ഓക്കെ ഓക്കെ അന്ന ഓക്കെ
ಒಂಜಿ ಬದೀಟ್ ಕಾಲ್ ಉಲ್ಲೆ ಓಕೆ 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 ಕಾಲ್ ಉಲ್ಲೆ ಕಾಲ್ ಪಾತೆರ್ಲೆ ಮನೆಯಲ್ಲಿ ಕೂಡ ತರಕಾರಿ 24 ತಾರೀಕಿನವರೆಗೆ ಅವು ನಂದಂದು ಇರ್ಬಾರ್ದು ಪಂಡ ತರಕಾರಿ ತರಕಾರಿಯಲ್ಲಿ ಊಟ ಸೇರುವುದಿಲ್ಲ ನಮಗೆ ಕೂಡ ನಂಗೆ ಬೈಯರ್ ಚಪಾತಿ ಮಲ್ಪುಂಡು ಚಪಾತಿ ದಾಲಾಂಡಲ ಬಾಜಿ ಅಂಚ ಮಧ್ಯಾಹ್ನ ಉಂಟು ಅಂಚ ಇನಿ ಬೈಯ ರಾತ್ರಿ ಉಂಡ್ರತೆ ಇನೇ ಉಂಡು ಓಕೆ ಸಿಸ್ ಬಾಯ್ ನಾಳೆ ಸಿಗುವ ಆಯ್ತಾ ಓಕೆ ಸಿಸ್ ಓಕೆ ನಾನು ನಿಮ್ಮ ವಿಡಿಯೋ ನೋಡ್ತೇನೆ ಸಿಸ್ ಆಯ್ತಾ ಕಮೆಂಟ್ ಹಾಕಿದ್ದೀರಲ್ಲ ವಿಡಿಯೋ ನೋಡ್ತೇನೆ ಯಾವುದಕ್ಕೆ ಹಾಕಿದ್ದೀರಾ ಕಮೆಂಟ್ ಅದುವಾ ಬ್ರಹ್ಮರಥಕ್ಕಿಯ ವೆಜ್ ಹೌದು ಸಿಸ್ ವೆಜ್ ಸೇರುದೇ ಇಲ್ಲ ನನಗೆ ಮಕ್ಕಳಿಗೆ ಹೇಳ್ತೇನೆ ನಮ್ಗೆ ಕೂಡ ವೆಜ್ ಆಗುದಿಲ್ಲ ಸ್ವಲ್ಪ ದೂರ ನನಗೆ ಕೂಡ ದಾಲ್ ಮತ್ತೆ ರೈಸ್ ಮಾತ್ರ ಸೇರುದು ಮತ್ತೆ ಯಾವ್ದು ಸೇರುದಿಲ್ಲ ಓ ಹೌದಾ ಹೌದಾ ಅದಂದ್ರೆ ದಿನಾಲು ಮೀನ್ ತಿನ್ನುದಲ್ಲ ಮೀನ್ ಪದಾರ್ಥ ಮಾಡ್ತೀವಲ್ಲ ನಾವು ಹಾಗೆ ಸ್ವಲ್ಪ ವೆಜ್ ಅಂದ್ರೆ ಸ್ವಲ್ಪ ದೂರ ಆದ್ರೆ ವೆಜ್ ತಿನ್ಬೇಕು ಹೆಲ್ತ್ಗೆ ಒಳ್ಳೇದು ವೆಜ್ ಅಂದ್ರೆ ಆದ್ರೆ ಏನು ಮಾಡೋದು ಹೇಳಿ ಅಡುಗೆ ಕೆಲಸ ತಲೆ ಬಿಸಿ ಕೆಲಸ ಸತ್ಯ ಅಡುಗೆ ಕೆಲಸ ತುಂಬಾ ತಲೆ ಬಿಸಿ ಮಧ್ಯಾಹ್ನ ಆಗುವಾಗ ಯಾರಿಗೆ ಎಂತ ಮಾಡುದು ಅದಾಗ್ತದೆ ಮಕ್ಕಳಿಗೆ ಅದಾಗುದಿಲ್ಲ ನಾವು ಮಾಡಿಟ್ರೆ ಆಗ್ತದಾ ಮಕ್ಕಳು ಏನ್ ತಿಂತಾರೆ ಅದು ಅವರು ತಿನ್ನದಿದ್ರೆ ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಹಾಗೆ ಆಗ್ತದೆ ಯಾನ್ ಕುಪ್ಪಳ್ಳಿ ಸ್ಟೇಜಿ ನೀ ಬಂತಾರ ಅಮ್ಮ ಎಂಕ್ ಯಾನ್ ಉಪ್ಪಡ್ಲ ಇಷ್ಟ ಮಾಜರಿ ಉಪ್ಪಾಡು ಇಷ್ಟ ಎಂಕ್ ಉಪ್ಪಾಡ್ದನೇ ಇಷ್ಟ ಚೂರು ಇಂಚ ತೂಪೆ ಬಂದಿಜ್ಜಿ ಆಂಡ ಉಪ್ಪಾಡು ಪಂಡ ಆತ್ ಇಷ್ಟಟ್ ಎಂಕ್ ದಯವಿಟ್ಟು ಎಲ್ಲರೂ ಸಂಗೀತ ಅವರ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಹೌದು ಮನೆಯಲ್ಲಿ ಒಬ್ಬರಿಗೆ ಒಂದೊಂದ್ ತರ ತಿಂಡಿ ಕೂಡ ಹಾಗೆ ಅವರ ಬೆಳಿಗ್ಗೆ ತಿಂಡಿ ತಿನ್ನುದಿಲ್ಲ ನನ್ನ ಮಕ್ಕಳು ನಾನ್ ಟಿಫಿನ್ಗೆ ಹಾಕಿ ಕೊಡುದು ಅವ್ರಿಗೆ ಶಾರ್ಟ್ ಬ್ರೇಕ್ಗೆ ಅವ್ರು ಬಿಸ್ಕೆಟ್ ತಿಂದು ಹೋಗುದು ನಾನ್ ತಿಂಡಿ ಮಾಡಿದ್ದು ಶಾರ್ಟ್ ಬ್ರೇಕ್ ಹಾಕಿ ಕೊಡ್ತೇನೆ ಇಬ್ಬರಿಗೂ ಕೂಡ ಅವ್ರು ಅಲ್ಲಿ ಆದ್ರೆ ತಿಂತಾರೆ ಹೋಗಿ ಅಲ್ಲಾದ್ರೆ ಮನೆಯದ್ದೆ ಮಾಡಿದ್ದು ತರುದಲ್ಲ ಹೊರಗೆದ್ದು ತರ್ಲಿಕ್ಕಿಲ್ಲ ಶಾಲೆಗೆ ಚಿಪ್ಸ್ ಮಿಕ್ಸ್ಚರ್ ಅದೆಲ್ಲ ಕೊಂಡೋಗ್ಲಿಕ್ಕಿಲ್ಲ ಮನೆಯಲ್ಲಿ ಮಾಡಿದ್ದು ದೋಸೆ ಅದೆಲ್ಲ ಕೊಂಡೋಗ್ಬೇಕು ಚಪಾತಿ ಅದಾದ್ರೂ ತಿಂತಾರೆ ಅಲ್ಲಿ ಶಾಲೆಯಲ್ಲಿ ಇದು ಮನೆಯಲ್ಲಿ ಇದ್ರೆ ಬಿಲ್ಕುಲ್ ಮುಟ್ಟುದಿಲ್ಲ ಹೌದು ಸಿಸ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನ ದಾದಿ ಪ್ರಸಾದನ ಏನಕ್ಕೆ ಹೇಳ್ತೇನೆ ಹಾ ಸಿಸ್ ಹೌದು ಎಲ್ಲರ ಮನೇಲಿ ಕೂಡ ಹಾಗೆ ಅಲ್ಲ ಮಕ್ಕಳಿದ್ದು ಯಾವುದು ಸರಿ ಆಗುದಿಲ್ಲ ನಾವು ಅಡಿಗೆ ಮಾಡುತ್ತೇವೆ ಮನೆಯಲ್ಲಿ ನಾನೇ ಅಡಿಗೆ ಮಾಡುದು ಲಾರಿಯಲ್ಲಿ ನಾನೇ ಅಡಿಗೆ ಮಾಡುದು ಹೌದಾ ದಿನೇಶ್ ಬ್ರೋ ನೀವೇ ಅಡಿಗೆ ಮಾಡುದಾ ಚಂದ ಅಡಿಗೆ ಮಾಡ್ತೀರಾ ಎಂತ ಪದಾರ್ಥ ಮಾಡ್ತೀರಾ ನೀವು ದಿನೇಶ್ ಬ್ರೋ ಈಗ ತರಕಾರಿ ಅಲ್ಲ ದಿನೇಶ್ ಅವರು ಯಾಕ ನಗಾಡ್ತಾ ಇದ್ದಾರೆ ನಮ್ಮ ಸಿಂಧು ಸಿಸ್ ಕೆಲವರು ಗಂಡಸರು ಮಾಡ್ತಾರೆ ಅಡಿಗೆ ನಮ್ಮ ಪ್ರಸಾದನ್ನ ಕೂಡ ಮಾಡ್ತಾರೆ ಮಸಾಲೆ ದೋಸೆ ಮಾಡ್ತಾರೆ ಪ್ರಸಾದನ್ನ ಮನೆಯಲ್ಲಿ ನಿನ್ನೆ ಅವರದ್ದು ಮಸಾಲೆ ದೋಸೆ ಇತ್ತು ಬರ್ಲಿಕ್ಕೆ ಹೇಳಿದ್ರು ಆದ್ರೆ ನಾನು ಹೋಗುವಾಗ ಅವರೇ ತಿಂದು ಕುತ್ಕೊಂಡಿದ್ದಾರೆ ಅಲ್ಲಿ ಪ್ರಸಾದ ಅವರು ಮಸಾಲೆ ದೋಸೆ ಕೂಡ ಇಲ್ಲ ಮಸಾಲೆ ದೋಸೆ ಬಂದ ಕೂಡ ಇಲ್ಲ ಹಾಗೆ ಆಗಿದೆ ಸಂಗೀತ ಅವರಿಗೆ ಜೈ ಯಾಕೆ ಜೈ ನನ್ಗೆ ಏನಿಲ್ಲ ಏನ್ ಸಿಗುದಿಲ್ಲ ಇಲ್ಲಿ ಜೈ ಹಾಕಿದ್ದು ನಂಗೆ ಜೈ ಬೇಡ ಪ್ರಸಾದನ್ನ ಜೈ ಬೇಡ ಜೈ ಎಲ್ಲ ದಿನೇಶ್ ಅಣ್ಣನಿಗೆ ಹಾಕಿ ದಿನೇಶ್ ಬ್ರೋಗೆ ಜೈ ಹಾಕಿ ಅವ್ರದ್ದು ಮದ್ವೆ ಉಂಟಂತೆ ದಿನೇಶ್ ಬ್ರೋಗೆ ನನಗೆ ವೆಜ್ ಗೊತ್ತು ನಾನ್ ವೆಜ್ ಗೊತ್ತಿದೆ ಹೌದಾ ಎರಡು ಗೊತ್ತುಂಟಾ ಅಬ್ಬಾ ಮೇರೆ ರಡ್ಡುಲ ಗೊತ್ತುಂಟು ಅಂಚೆ ನಿನ್ನ ಬೊಡಿದು ಗೆಡ್ಡತೆ ಈರೆ ಅಡಿಗೆ ಮಲ್ಪುವರತೆ ಈರೆ ಅಡಿಗೆ ಮಲ್ತಿದ್ ಪೋಪರತೆ ಕಂಗ್ರಾಚುಲೇಷನ್ ದಿನೇಶ್ ಅವರೇ ಅಂತ ಹೇಳ್ತದೆ ನನಗೆ ಜೈ ಬೇಡ ಉಪ್ಪಡಿ ಒಂಜಿ ಜೈ ಪತೊಲ್ಲೆ ದಿನೇಶ್ ಒಂಜಿ ಜೈ ಉಪ್ಪಡಿರೆ ಪಕ್ಕ ಪಕ್ಕ ಆರ್ ಜೈ ಪಾಡು ಚೀರು
ಈ ಕಾಲ್ಡ್ ಆಯ್ಜಿ ನನಲ ದೆಪ್ಪುಜೆರ್ ಏರಿ ದೆಪ್ಪುಜೆರ್ ದೀಪುಜೆರಾ ಅಂದೆ ಏರವು ಮಲ್ಲಿಗೆ ಬಲ್ಲಿಗೆ ಇರು ಪಾತೆರ್ಲೆ ಪಾತೆರ್ಲ ನಡುನಡು ಒಂಜಿ ಕಮೆಂಟ್ ಮನ್ಪುಲೆ ದಾಲ ಆಪುಜಿ. ದಯವಿಟ್ಟು ಸಂಗೀತ ಅವರ 25th ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಧು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಿಂಧು ಸಿಸ್, ಥ್ಯಾಂಕ್ ಯು ಸಪೋರ್ಟಿಂಗ್ ಅಲ್ಲಿದ್ದಾರೆ. 25th ವಿಡಿಯೋ ಹೌದು, ನಂದು ನನ್ನ ಚಾನೆಲ್ಗೆ ಹೋಗಿ 25th ವಿಡಿಯೋ ಒಂದು ನೋಡಿ. ಪ್ರಸಾದನ್ನ ಒಂದು ಅವರಿಗೆ ಆ ವಿಡಿಯೋ ವೈರಲ್ ಮಾಡ್ಬೇಕಂತೆ. ಅದು ನಮ್ದು ಮಹಿಳಾ ಸಮಿತಿದು ಪ್ರೋಗ್ರಾಮ್ ಇತ್ತಲ್ಲ ಸಿಸ್, ಸಿಂಧು ಸಿಸ್, ಆಗ ನಾವು ಡ್ಯಾನ್ಸ್ ಮಾಡಿದ್ದು, ನಾನು ನನ್ನ ತಂಗಿ ನನ್ನ ತಮ್ಮನ ಹೆಂಡತಿ ಮೂರು ಮಂದಿ ನಾವು ಡ್ಯಾನ್ಸ್ ಮಾಡಿದ್ದು. ಅದಕ್ಕೆ ಅವರು ಹೇಳುದಿಲ್ಲ ನನ್ನನ್ನು ಎಲ್ಲರೂ ನೋಡ್ಬೇಕಂತೆ ಆ ಡ್ಯಾನ್ಸ್ ಮತ್ತೆ ನೆಗಾಡ್ಬೇಕಂತೆ. ಅದಕ್ಕೆ ನೀವು ನೋಡಿಕೊಂಡು ಬನ್ನಿ ಆಯ್ತಾ. ಒಂಜಿ ಜೈ ಇರೆಗ್ಲ ಇಪ್ಪಡ್ ಬೊರ್ಚಿ ಇಂಕ್ ಜೈ ದಿನೇಶ್ ಇಂಕ್ ಜೈ ಬೊರ್ಚಿ ಜೈ ಪಂಡ ಏನು ಓಟುದಿತ್ತಿಲ್ಲ ಕಾಪುನ ಇಂಕ್ ಐಕ್ ಜೈ ಬೊರ್ಚಿ ಇಂಕ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್, ಹಾಯ್ ಇನ್ಸ್ಪೈರಿಂಗ್ ಸಿಸ್ ಶಾಲಿನ್ ಸಿಸ್, ವೆಲ್ಕಮ್ ಟು ಮೈ ಲೈವ್. ಶಾಲಿನ್ ಸಿಸ್ ಬೇಲೆ ಪಾಡಕ್ಕೆ ಈ ಗಾಡಿ ಡ್ಯಾಜ್ ಮಾರೆ ಗಾಡಿದ ಸೌಂಡ್ ಮಸ್ತ್ ಸೌಂಡ್ ಗಾಡಿದ. ಸಿಂಧು ಸಿಸ್ ಹೌದಾ ಅಂತ ನಗಡ್ತಾ ಇದ್ದಾರೆ. ಸಿಂಧು ಓಕೆ ಸಿಸ್, ಬಾಯ್ ಬಾಯ್ ಸಿಸ್. ಎಂಕ್ ದಾಲ ಗೊತ್ತಾಯ್ತು ಮಾತ್ರ ಇಲ್ಲ ಹೀರೋವನ್ನ ಸೂಪರ್. ಸಿಸ್ ಕಾಫಿ ಆಯ್ತಾ ಚೇತನ ಸಿಸ್ ನಿಮ್ದು? ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕಮೆಂಟ್ ಮಾಡಿ ಸಂಗೀತ ಅವರ ಡ್ಯಾನ್ಸ್ಗೆ. ಹೌದೌದು, ನನ್ನ ಡ್ಯಾನ್ಸ್ಗೆ ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಬಂದು ಕಮೆಂಟ್ ಮಾಡಿ. ನಾನು ಇನ್ನೊಂದು ಐಡಿಯಿಂದ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಚೇತನ ಸಿಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಪ್ರಸಾದನ ಚೇತನ ಸಿಸ್ ಕನೆಕ್ಟ್ ಆತಾರ ಮಿಂಚಿನ ಗೊಂಚಲುಗು ಕನೆಕ್ಟ್ ಅಲ್ಲವೇ. ಇನ್ಸ್ಪೈರಿಂಗ್ ಕನೆಕ್ಟೆಡ್ ಟು ಪಿನ್ ಐಡಿ ರಿಟರ್ನ್ ಪ್ಲೀಸ್. ಪ್ರಸಾದನ ಇದಕ್ಕೆ ಇನ್ಸ್ಪೈರಿಂಗ್ ಶಾಲಿನಿ ಸಿಸ್ ಗಿಫ್ಟ್ ಕೊರಿಯರ್ಗೆ ರಿಟರ್ನ್ ಮಂತ್ಲವೆ. ದಯವಿಟ್ಟು ಎಲ್ಲರೂ ಸಂಗೀತ ಅವರ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಪ್ರಸದನ್ನ ಬೆದರು ಕೊಂಬೆಗೆ ದೀಪ ಬಂದಿರುವ ಹಾಗಿದೆ. ಕಣ್ಣು ಇಲ್ಲ ಈ ಕನಸಿಗೆ ಕಣ್ಣು ಬೇಕಿಲ್ಲ. ಓಕೆ ನೋಡುತ್ತೇನೆ 25th ವಿಡಿಯೋ. ಶಾಲಿನಿ ಸಿಸ್ ತೂಲೆ 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 ಎಂಚಾಪುನ್ ಪಲ್ಲೆ ಎಂಚಾತನ್ ಪಲ್ಲೆ ಒಂಜಿ ಕಮೆಂಟ್ ಪಲ್ಲೆ. ಇನ್ಸ್ಪೈರಿಂಗ್ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಮಾಡಿದ್ದಾರೆ ಅಂತ ಇನ್ಸ್ಪೈರಿಂಗ್ ಸಿಸ್. ಥ್ಯಾಂಕ್ ಯು ಪ್ರಸನ್ನ ಅಂತ ಹೇಳ್ತಾ ಇದ್ದಾರೆ.
ರಸದನ್ನ ಇನ್ಸ್ಪೈರಿಂಗ್ ಲೈವ್ ಉಂಡತಿ ಚಾಲೆಂಜಸ್ ಲೈವ್ ಅಲ್ಲ ತುಳುತಾರ ಅರ ಲೈವ್ ವರ್ಮ ಅಂಟೆಗುಂಡು ರಾತ್ರಿ ಮಜಿ ಆನಂದ್ ಪಾಟೀಲ್ ಹೋ ಅಂತ ಹೇಳ್ತಿದ್ದಾರೆ ವೆಲ್ಕಮ್ ಟು ಆನಂದ್ ಪಾಟೀಲ್ ವೆಲ್ಕಮ್ ಟು ಮೈ ಲೈಫ್ ಕಾಫಿ ಆಯ್ತಾ ಆನಂದ್ ಪಾಟೀಲ್ ಅವರೇ ಓಕೆ ತೂಕ ಈರಿ ಲೆಪ್ಪುಲೆ ಅನ್ನ ಇವುದು ಯಾನ್ ಲೆಪ್ಪೊಡ ವರ್ಮ ಅಂತೆ ಕವೆ ಲೈವ್ ರಾತ್ರೆ ಒಂಜಿ ಆರ್ನ ಲೈವ್ ಕೃಷ್ಣ ಉಂಡತೆ ಒಂಜಿ ಕೊಡಪನ ಬತ್ತೊಂದು ಕುಲ್ ದುಪ್ಪಿ ಎಲ್ಯ ಒಂಜಿ ಮೊಸರು ಕುಡಿಕೆದಲಕ ಪತ್ತೊಂದು ಕುಲ್ ದುಪ್ಪಿ ಅರ್ನಗ್ ಲೈವ್ ಅವು ಇರೆ ನಾನ ತಿಕ್ಕುಂಡು ಸುಲಿ ಅಪಗ ಎಡೆ ಪೋಂಡಾಣಿ ಪಾಡ್ಲೆ ಯಾನ್ ಪೂ ಪಾಡ್ಲೆ ಯಾನ್ ಆನುಲ್ಲೆ ಓಕೆ ಓಕೆ ಪೂ ಪಾಡ್ವೆನು ಓಕೆ ಪೂ ಪ್ರಸದನ್ನ ಮನ್ಪೆ ಅಪಗ ಬರ್ಪ ಒಂದು ಕೂ ದಾದಿ ಪೂ ಪಾಡಿವೆಡ್ಡೆ ಪೂರ ಬರ್ಪೆರ ಇನ್ನೆಲ್ಲಿ ನಾನೋಡಲಿ ಹಾ ಪನಂದುಲೆ ಪ್ರಸಾದನ್ನಿ ಓಕೆ ಓಕೆ ನಿನ್ನದಿ ಚಿಲಿಪಿಲಿ ಕಣ್ಣು ಮುಚ್ಚೆಯು ಬೆಳಕಿದೆ ಹೆಜ್ಜೆಯಿಡದೆ ಹಾರಿದೆ ಪ್ರಸಾದನ್ನ ಭಜನೆ ಇಡ್ಡೆ ಪನ್ಪರ ಅಂದ ಪ್ರಸಾದನ್ನ ನಿಕ್ಲು ಇನ್ನು ಹೋಗುವ ಒಂದು ವಿಡಿಯೋ ತೂತೆ ರೈಲ್ ಪೋಡ ನಿಕ್ಲು ಭಜನೆ ಮನ್ಪುನ ಅದೇ ಭಜನಾ ಮಂಡಳಿ ಉಳ್ಳಾರ ಸಂಗೀತ ಸೂಪರ್ ಡ್ಯಾನ್ಸ್ ತೂದ್ ಸೂಪರ್ ಉಂಡಿಗೆ ಎಲ್ಲಿ ಕಮೆಂಟ್ ಪಾಡ್ಯಾರ ತೂರ್ ಭಜನೆ ಪನ್ಪೆ ಅಂದ ಅಂಚನೆ ಇಡ ಭಜನೆ ಕಲ್ಪೊಲಿ ಭಜನೆ ಮಂಡಳಿ ಉಳ್ಳಾರ ಎಸ್ ತುಳಿಯ ಅಂದೆ ಯಾವನದು ಅದು ಅಂತ ಯಾವೊಮ್ಮೆ ಸಾಂಗ್ ಪನ್ಪೆ ಅಂದೆ ಸಾಂಗ್ಲ ಪನ್ಪರ ಓ ಅಂದ ಭಜನೆ ಸಾಂಗ್ ಫೋಟೋಗ್ರಾಫಿ ಪೂರ ಭಜನೆ ಅತೆ ಕೆಲ ಉಂಡು ಹಾಬೀಸ್ ಪೂರ ಅತೆ ಜೀ ನವರಾತ್ರಿ ಪನ್ಪೆ ಭಜನೆ ಪನ್ಪೆ ಓಕೆ ನವರಾತ್ರಿ ಭಜನೆ ಮನ್ಪ ದೇವಿನ ನವರಾತ್ರಿ ದೇವಿನ ಭಜನೆ ನಾಗರಾಜ್ ಮೈಸೂರು ಅವರು ಬಂದ್ರು ಹಾಯ್ ನಾಗರಾಜ್ ಅವರು ವೆಲ್ಕಮ್ ಟು ಮೈ ಲೈವ್ ನಾಗರಾಜ್ ಅವರೇ ಕಾಫಿ ಆಯ್ತಾ ನಿಮ್ಗೆ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿತೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿ ನೋಡಿ ಹೌದೌದು ನನ್ನದು 25th ವಿಡಿಯೋ ನೋಡಿ ಆಯ್ತಾ
ಒಂದು ಹೇಳಿ ವಿಡಿಯೋ ಮಾಡಿ. ನಾಗರಾಜ್ ಮೈಸೂರು ಅವರು ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಭಜ ಗೋವಿಂದಂ ಕೃಷ್ಣ ಗೋವಿಂದಂ ಗೋವಿಂದಂ ಪಾದ ಭಜನಂ ನಿತ್ಯಾನಂದಂ. ಇನ್ಸ್ಪೈರಿಂಗ್ ಅವರು ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಇನ್ಸ್ಪೈರಿಂಗ್ ಅವರು, ಥ್ಯಾಂಕ್ ಯು ಸೋ ಮಚ್. TV17 ಬೈಜೇರಿ ಮುರಾಜಿಂಚಿ ಮಸ್ತ್ 2 ದಿನ ಬರಲ್ಲ. TV17 ಬಿಸಿ ಆಗತ್ತೆ. ಕಾಲೇಜ್ ಎಲ್ಲ ವಿಸಿಟ್ ಇದ್ದೀರಾ? ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ದು ಇನ್ಸ್ಪೈರಿಂಗ್ ಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಇನ್ಸ್ಪೈರಿಂಗ್, ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಬಂದ್ರು, ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್, ಗುಡ್ ಮಾರ್ನಿಂಗ್. ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ಪ್ರಸಾದ್ ಅವರು ಆರ್ಟ್ ಕೊಡ್ತಾ ಇದ್ದಾರೆ. ಮತ್ತೆ ನಾಗರಾಜ್ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ವಿಲಾಸಿನಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ವಿಲಾಸಿನಿ ಸಿಸ್, ನಿಮ್ದು ಕಾಫಿ ಆಯ್ತಾ? ಸಂಧ್ಯಾ ಅವ್ರು ಬಂದ್ರು, ಹಾಯ್ ಅಕ್ಕ ಅಂತ ಬಂದಿದ್ದೀರಾ. ಹಾಯ್ ಸಂಧ್ಯಾ. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಟಿಫಿನ್ ಅದು ಅವಲಕ್ಕಿ ಮಾಡಿದ್ದೇನೆ ಸಿಸ್, ತಿನ್ಲಿಲ್ಲ. ನಂಗೆ ಇವತ್ತು ಸಂಕಷ್ಟ ಚತುರ್ಥಿ ಆಗಿ. ವೆರಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಿಮ್ದಾಯ್ತಾ ಸಿಸ್ ಟಿಫಿನ್? ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ ಬರ್ಪನ ಬರ್ಪೆ ಸಂದ ದೇವಸ್ಥಾನ ವೆಂಡ ಅವಳು ಒಟ್ಟು ಪೋಯ ಲೇಟ್ ಉಳ್ಳದು ಚೂರು. ನಿತ್ಯ ಪೋಪಿನ ಪೋಪಾನೆ ಒಂಚೂರು ಉಂಟು ಸಂದೆ ಎಲ್ಲ ಬರ್ಪೆ ಒಟ್ಟಿಗೆ ಪೋಯಿ ಹೆಂಗ್ ಒಟ್ಟಿಗೆ ಬರುವ ಒಂಟೆ ಎಂತು ಸಂಧ್ಯಾ ನಾನ್ ಬರ್ಪೆ ಸಂದೆ ಸುಚಿತ್ರ ಅವ್ರು ಬಂದ್ರು, ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸಂದೆ ಏತ್ ಗಂಟೆಗೆ ಪನ್ 10 ಪೋಯ 10ಗೆ ಸಂಧ್ಯಾ ಸಿಸ್ ಗುಡ್ ಮಾರ್ನಿಂಗ್ ಅಂತ 10 ಪೋಯ ಈಗಿನ 9:30 ಪೋಯ. ಎಂಟಂಜಿ 10 ನಿಮಿಷ ಎಂಡ್ ಮಲ್ಪೆ ಲೈವ್. ಸಂಧ್ಯಾ ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರ್. ವಿಲಾಸಿನಿ ಸಿಸ್ ಪ್ರಸಾದನ್ನ ದಯವಿಟ್ಟು ಏತ್ ಗಂಟೆಗೆ ಏತ್ ಒರ್ಮರೆಗ್ ಪೋಯ ದಯವಿಟ್ಟು ಎಲ್ಲರೂ ಸಂಗೀತ ಅವರ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಆದಿ ಪ್ರಸಾದ್ ಸುಚಿತ್ರ ಅವರು ಹಾಯ್ ಸಿಸ್ಟರ್ ಅಂತಿಲ್ಲ. ಹಾಯ್ ಸುಚಿತ್ರ ಅವರು, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ದು? ಸಂಧ್ಯಾ ಶರದ್ ಬ್ಲಾಗ್ಸ್ ಅವ್ರು ಬಂದ್ರು 9:30. ಓಕೆ 9:30 ಪೋಯಾ ಸರಿ 9:30 ಪೋಯಿ ಅವ ನಾನು ಲೈವ್ ಆದ್ ಬಕ್ತಿದ್ದಲ್ವೇ ಅಪ್ಪ. ವಿಲಾಸಿನಿ ಅವರು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಶರತ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ರಾಗಿಣಿ ಸಿಸ್ ಬಂದ್ರು, ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ರಾಗಿಣಿ ಸಿಸ್, ವೆಲ್ಕಮ್ ಟು ಮೈ ಲೈವ್.
హాయ్ సిస్టర్ ఎంచోల్లారు హుషారుల్ల సిస్టర్ ఈరెంచోల్లారు ರಾಗಿಣಿಕ್ಕಿ ರಸೋಯಿ ಲೈಕ್ ಡನ್ ಥ್ಯಾಂಕ್ ಯು ರಾಗಿಣಿಜಿ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ರು. ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರಿಗೂ. ಕಾಫಿ ಈಗ 9:30ಗೆ ನನ್ನ ಲೈವ್ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ. ಹೌದಾ ಸಿಸ್? ಓಕೆ ಓಕೆ. 9:30 ಎಷ್ಟು ಗಂಟೆ ತನಕ ಲೈವ್ ಉಂಟು? ಸಂಜೆ ಟೀಚರ್ಗೆ ಎನ್ನ ಮಿತ್ ಬೆಚ್ಚರುಳ್ಳೇರು ಸೀದಾ ಪೋಯಿ ನೀ ಅತ್ತಿ ಅಲೆಚೂರು ಬೇಲೆ ಉಂಟು ಅಲೆಚೂರು ಬೇಲೆ ನಾಲ್ಕು ಎನ್ನ ಒಂದು ದೇವಸ್ಥಾನ ಬರ್ಪಣ ಅನ್ಕೆ ಇದು ನಾನು ಒಟ್ಟಿಗೆ ಹೋಗ್ಬಣ ದೇವಸ್ಥಾನ ಅಂಚ ಚೂರಿತ ಬೇಲೆ ಚೂರು ಬಿಸಿ ಇಲ್ಲ ಅದಕ್ಕೆ ಕಾಣದೆ ಕೊಡ್ತು. ಸೌಮ್ಯ ರಾಜೇಶ್ ಅವ್ರು ಬಂದ್ರು. ಹಾಯ್ ಸೌಮ್ಯ ಸಿಸ್, ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ದು? ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಚಾ ಆಯ್ತಾ? ಚಾ ಆಯ್ತು. ನಿನ್ನ ಮಗ ಬಂದಿದ್ದವ ಬಜಿಲ್ ಕೊಂಡೋದ ಅಚ್ಚಿದ ಬಜಿಲ್ ಪತಂಪುಂಡು ನಿನ್ನ ಮಗೆ. ವಿಲಾಸಿನಿ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಪಿನ್ ಐಡಿ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ರಾಗಿಣಿ ಸಿಸ್. ಪ್ರಸಾದಣ್ಣ ರಾಗಿಣಿ ಸಿಸ್ ಗಿಫ್ಟ್ ಕೊಡ್ತೇನೆ, ರಿಟರ್ನ್ ಮನ್ಪ್ಲೆ. ಎಂತ ಸ್ಪೆಷಲ್ ಇವತ್ತು ತಿಂಡಿಗೆ? ವಿಲಾಸಿನಿ ಸಿಸ್ ಅವರು ಬೆಸ್ಟ್ ಅಂತ ಹೇಳ್ತಾರೆ. ವಿಲಾಸಿನಿ ಸಿಸ್ ಏನು ನಾಷ್ಟ ಇವತ್ತು ಸ್ಪೆಷಲ್ ಏನ್ ಮಾಡಿದ್ದೀರಾ ಸಿಸ್? ವಿಲಾಸಿನಿ ಸಿಸ್ ಅವರಿಗೆ ಏನು ಸ್ಪೆಷಲ್ ಇವತ್ತು? ಪಿನ್ प्रसाद जी, आपको रागिनी जी ने ज्वाइन किया है, आप रिटर्न कीजिए उसको. अवे प्रसाद अन्ना रिटर्न मंतले रिटर्न करे वो रागिनी जी. वो प्रसाद प्रसाद ब्रो जरूर आपको रिटर्न कर देंगे, बाद में रिटर्न कर देंगे. आप उसके वीडियो को कमेंट कीजिए. ಮಸ್ತ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹೌದು, ಅವನಿಗೆ ದೋಸೆ ಬೇಡ ಅಂತೆ, ಅವ ಒಂದು ಮಲ್ಲಿಜ್ಯ ಕೊನ ಮೊಕುಲು ತಿಂತೀರಾ? ಮೊಕುಲು ನಾನು ಬಿಸ್ಕಿಟ್ ತಿಂತೀರಾ? ಬಜಿಲ ಒಲೆಯವರು ಮೇಲ ತಿಂಜೀರ ಅದು ಕೊಡ್ತಾನೆ ಬಂದು ಪೋಯಿ. ಇವತ್ತು ಪುಳಿಯೋಗರೆ ಹೋಳಿಗೆ ತಿಂದೆ. ಹೌದಾ ಸಿಸ್? ಗಮ್ಮತ್ ಹಾಗಾದ್ರೆ ಪುಳಿಯೋಗರೆ ಮತ್ತೆ ಹೋಳಿಗೆ ಎಲ್ಲ ಸೂಪರ್ ಸೂಪರ್. ಸಿಸ್ रागिनी रसोई को रिटर्न कीजिए. प्रसादन उल्लेरा? प्रसादन इद्दीरा? कमेंट ओके सिस, आप कमेंट किया है ना, वो जरूर आपको रिटर्न कर देंगे. वो सबको रिटर्न करेंगे. ನೀವು ನನ್ನ ಲೈವ್ಗೆ ಬಂದಾಗ ಹೋಳಿಗೆ ತುಪ್ಪ ಕೊಡುವೆ ಬನ್ನಿ. ಆಯ್ತು ಸಿಸ್, ಆಯ್ತು. 3 ಗಂಟೆಗ? ಎಷ್ಟು ಗಂಟೆಗೆ ಸಿಸ್ ಲೈವ್ ನಿಮ್ದು? ವಿಲಾಸ್ ಲೈವ್ ಟೈಮ್ ಹಾಕಿ ಆಯ್ತಾ? ಚುಕ್ಕು ಬೇಬಿಗೆ నా వాయిస్ ఏంది ఎంత దాయి అపెట్టు కొరికింది ಚುಕ್ಕು, ಏ ಚುಕ್ಕು ಬೇಬಿ, ಬಾಬು ಚಾಪರಿಯರೇ, ಚುಕ್ಕು ಬಾಬು ಚಾಪರಿಯರೇ, ಬಿಕ್ಕಿಟ್ ತಿಂಡರೆ 7 to 8:30. ಓಕೆ 7 PM to 8:30. ಓಕೆ ಬರ್ತೇನೆ. ನಮ್ಮ ಸೈಡ್ 1 ಮಂತ್ ಫುಲ್ಲು ಜಾತ್ರೆ ಫೆಸ್ಟಿವಲ್. ಹೌದಾ? ಹಾಗಾದ್ರೆ ನಿಮ್ಗೆ ಗೌಜಿ ಅಲ್ಲ, ದಿನಾಲು ಗೌಜಿ. ಸಪೋರ್ಟಿಂಗ್ ಮೆಸೇಜ್ మళ్ళీ కట్టు మలిపోయినా. ఓకే ದಾದಿ ಬಾಬು ಬಾಬು ಸುಚಿತ್ರ ಕನ್ನಡತಿ ಅವರು ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ರಾಗಿಣಿ ರಸೋಯಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸುಚಿತ್ರ ಅವರು ಸಪೋರ್ಟಿಂಗ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ವಿಲಾಸಿನಿ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟಿಂಗ್ ಅಲ್ಲಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೊಂದು 10 ನಿಮಿಷ ಇದ್ರೆ ಅಷ್ಟೇ, ಮತ್ತೆ ಹೋಗುದು ಸೀದಾ.
ಸುಚಿತ್ರಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಪ್ರಸಾದಣ್ಣ ಇದ್ದೀರಾ? ಪ್ರಸಾದಣ್ಣ ಹೋದ್ರು ಕಾಣ್ಬೇಕು. ಬಂದ್ರೆ ಹೇಳ್ತೇನೆ. ಆ रागिनी सिस प्रसादन आएगा तो मैं उससे बोल दूंगी आपको कनेक्ट हो जाने को. आप उसका वीडियो में कमेंट किया है ना आपने? मुझे हिंदी तो बराबर नहीं आता है, थोड़े थोड़े बोल लेती हूँ. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು ಸೋ ಮಚ್. ಸುಚಿತ್ರಾ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್. ನನ್ನ ಲೈವ್ಗೆ ಬನ್ನಿ ನೀವು. ಓಕೆ ಓಕೆ. ನನಗೆ ಈಗ ಎಷ್ಟು 9:30ಗೆ ಅಲ್ಲ, ಎಷ್ಟು ಗಂಟೆ ತನಕ ಉಂಟು? 10:30 ತನಕ ಉಂಟಾ ನಿಮ್ದು ಲೈವ್ ಸುಚಿತ್ರಾ ಅವರೇ? ಅದ ಲೈವ್ ಆದ ತಕ್ಷಣ ಇನ್ನೊಂದು ಲೈವ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ಸರಿ ಅಂತ ಗೊತ್ತಿಲ್ಲ. ಸ್ವಲ್ಪ ತನಕ ಇದ್ರೆ ಬರ್ತೇನೆ. ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ಅನ್ನಪ್ಪನಿ ಅವ್ರು ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ಅನ್ನಪ್ಪರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಲೈವ್ ಎಂಡ್ ಮಾಡ್ತೇನೆ ಈಗ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಪ್ರಸಾದಣ್ಣ ಇರಿಗೆ ಗಿಫ್ಟ್ ಕೊಡ್ತೀರಿ, ಕೊಂಚ ರಿಟರ್ನ್ ಮಲ್ಪಲೇವೆ ಪ್ರಸಾದಣ್ಣ. ಕೇಂದ್ರ ಪೋಯಿರಿ ಅವೇ ಅವೇ ಪ್ರಸಾದಣ್ಣ ಒಂದು ರಿಟರ್ನ್ ಮಾಡಿ. ಓಕೆ ಬಾಯ್ ಎಲ್ಲರಿಗೂ. ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ. ಪ್ರಸಾದಣ್ಣನಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಪ್ರಸಾದಣ್ಣ. ಮತ್ತೆ ಸುಚಿತ್ರಾ ಸಿಸ್, ವಿಲಾಸಿನಿ ಸಿಸ್, ರಾಗಿಣಿ ಸಿಸ್, ಮತ್ತೆ ಯಾರೆಲ್ಲ ಬಂದಿದ್ದಾರೆ, ಕವಿತಾ ಸಿಸ್, ಮತ್ತೆ ಸರಿತಾ ಸಿಸ್, ಮತ್ತೆ ಸಿಂಧು ಸಿಸ್, ಸಂಧ್ಯಾ ಸಿಸ್, ಮತ್ತೆ ಎಲ್ಲರಿಗೂ ಕೂಡ, ಮತ್ತೆ ದಿನೇಶ್ ಬ್ರೋ, ಯಾರೆಲ್ಲ ಹೆಸರು ಬಿಟ್ಟು ಹೋದ್ರೆ ಬೇಜಾರು ಮಾಡಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಂಜೆ ಸಿಗುವ, ಸಂಜೆ 5 ಗಂಟೆಗೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಸಾದಣ್ಣ. ಬಾಯ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಕಿಚ್ಚ ಬಾಯ್. ಓಕೆ ಓಕೆ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು. ಲೈವ್ ಎಂಡ್ ಮಾಡ್ತಾ ಇದ್ದೇನೆ.